ಹಲೋ ನಮಸ್ತೆ ಎಲ್ರಿಗೂ. ಈ ಆಯಿಲ್ ಸ್ಕಿನ್ ಇರೋರಿಗೆ ಮತ್ತೆ ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಬೀಳೋರಿಗೆ ಯಾವಾಗಲೂ ಒಂದು ಡೌಟ್ ಇರುತ್ತೆ, ಯಾವ ಮಾಯಿಶ್ಚರೈಸರ್ ಅನ್ನು ಅಪ್ಲೈ ಮಾಡ್ಬೋದು, ಯಾವ ಕ್ರೀಮ್ ಅನ್ನು ಅಪ್ಲೈ ಮಾಡ್ಬೋದು ಅಂತ. ಅಂದ್ರೆ ಮುಖ ತುಂಬಾ ಕ್ಲಿಯರ್ ಆಗಲಿಕ್ಕೆ, ಪಿಂಪಲ್ಸ್ ಕಮ್ಮಿ ಆಗಲಿಕ್ಕೆ, ರ್ಯಾಷಸ್ ಕಮ್ಮಿ ಆಗಲಿಕ್ಕೆ. ಹಾಗೇನೆ ತುಂಬಾ ಜನ ನನ್ನ ಹತ್ರ ಕೇಳಿದ್ರು, ಮಕ್ಕಳಿಗೆ ಅಂತಂದ್ರೆ ಹದಿಹರೆಯದ ಮಕ್ಕಳಿಗೆ, ಟೀನೇಜರ್ಸ್ಗೆ, ಒಂದು 13 ವರ್ಷದಿಂದ ಮೇಲ್ಪಟ್ಟವರಿಗೆ ಯಾವುದರ ಕ್ರೀಮ್ ಹಚ್ಕೋಬಹುದು, ಪಿಂಪಲ್ಸ್ ಎಲ್ಲ ಮುಖದಲ್ಲಿದ್ರೆ ಯಾವ ಕ್ರೀಮ್ ಹಚ್ಬೋದು ಅಂತ. ಅವರೆಲ್ಲರಿಗೆ ಇದೊಂದು ಅದ್ಭುತವಾಗಿರುವಂಥ ಕ್ರೀಮನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡಿ ಹೇಳುವಂಥದ್ದು ಇನ್ನೊಂದು ಏನು ಅಂತಂದ್ರೆ, ಇದನ್ನ ನಾನು ನನ್ನ ಮಗಳಿಗೆ ಉಪಯೋಗ ಮಾಡ್ತಾ ಇದ್ದೇನೆ. ನನ್ನ ಮಗಳಿಗೆ ಇವಾಗ 13 ವರ್ಷ. ಬಟ್ ಏನು ಅಂತಂದ್ರೆ ಅವಳಿಗೆ ಇತ್ತೀಚೆಗೆ ಸ್ವಲ್ಪ ಈ ಪಿಂಪಲ್ಸ್ ಬೀಳೋದು, ರ್ಯಾಷಸ್ ಎಲ್ಲ ಆಗೋದು, ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ನಾವು ಯಾವುದೇ ಕ್ರೀಮ್ ಎಲ್ಲ ಹಚ್ಚಬೇಕಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ನಾವು ಹಚ್ಚಬೇಕಾಗುತ್ತೆ. ಯಾಕಂತಂದ್ರೆ ಮಕ್ಕಳ ಮುಖದ ಸ್ಕಿನ್ ಎಲ್ಲ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗಾದ್ರೆ ನಾವು ಮಕ್ಕಳಿಗೆ ಅಂತಾನೆ ಬರುವಂಥದ್ದು ಬಾಡಿ ಲೋಷನ್ ಅಥವಾ ಕ್ರೀಮ್ಗಳಿರುತ್ತೆ, ಮಾಯಿಶ್ಚರೈಸಿಂಗ್ ಕ್ರೀಮ್ಗಳಿರುತ್ತೆ, ಮಕ್ಕಳಿಗೆ ಅಂತಾನೆ ಬರುವಂಥದ್ದು, ಅದನ್ನ ಹಚ್ಬೋದು. ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಕೂಡ ನಾವು ಕೆಲವೊಂದ್ಸರಿ ಸ್ಕಿನ್ನನ್ನು ಕೇರ್ ತಗೋಬೇಕಾಗುತ್ತೆ. ಇಲ್ಲದಿದ್ದರೆ ರ್ಯಾಷಸ್ ಬೀಳೋದು ಅಥವಾ ಮಕ್ಕಳ ಸ್ಕಿನ್ ಡ್ರೈ ಆಗೋದು ಇದೆಲ್ಲ ಆಗುತ್ತೆ. ಸ್ನಾನ ಮಾಡಿದ ನಂತರ ಕೆಲವೊಂದು ಬಾಡಿ ಲೋಷನನ್ನು ನಾವು ಹಚ್ತೀವಿ, ನಿಮ್ಗೆ ಗೊತ್ತಿರುತ್ತೆ. ನಿಮಗೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಚಿಕ್ಕ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಯಾವ ಥರ ಕ್ರೀಮ್ಗಳನ್ನು ಹಚ್ಬೋದು ಅವರ ಸ್ಕಿನ್ ಚೆನ್ನಾಗಿರಲಿಕ್ಕೆ, ಹೆಲ್ದಿ ಆಗಿರಲಿಕ್ಕೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಪಿಂಪಲ್ಸ್ ಜಾಸ್ತಿ ಬೀಳ್ತಾ ಇದೆ ಅಂತ ಇದ್ರೆ ಅಥವಾ ಈ ತುಂಬಾ ಆಯಿಲಿ ಸ್ಕಿನ್ ಇರುತ್ತಲ್ವ, ಅವರಿಗೆ ಒಂದು ಕ್ರೀಮನ್ನು, ಒಂದು ಜೆಲ್ಲನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಉಪಯೋಗ ಮಾಡುವಂಥದ್ದು. ಇದು ಯಾವುದು ಅಂತಂದರೆ, ನಿಮಗೆ ಕೇಳಿರ್ತೀರಿ ಈ ಬ್ರ್ಯಾಂಡ್ ಬಗ್ಗೆ, ಸಬಾಮೆಡ್ ಅಂತ. ಇವ್ರದ್ದು ಕ್ಲಿಯರ್ ಫೇಸ್ ಜೆಲ್, ಸಬಾಮೆಡ್ ಅವ್ರದ್ದು ಕ್ಲಿಯರ್ ಫೇಸ್ ಜೆಲ್, ಕ್ಲಿಯರ್ ಫೇಸ್ ಕೇರ್ ಜೆಲ್ ಅಂತ ಬರುತ್ತೆ. ಇದ್ರದ್ದು ಹೆಸರು ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಇದರ ಹೆಸರು ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೂ ಹಾಕಿರ್ತೇನೆ. ನೀವೇನಾದ್ರೂ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾನು ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೇನೆ, ಆ ಲಿಂಕಿಗೆ ಕ್ಲಿಕ್ ಮಾಡಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ, ಅಥವಾ ಈ ಕಾಸ್ಮೆಟಿಕ್ಸ್ ಅಂಗಡಿಗಳಿರುತ್ತಲ್ವ ಅದ್ರಲ್ಲಿ ಕೂಡ ನಿಮಗೆ ಈ ಕ್ರೀಮ್ ಸಿಗುತ್ತೆ. ಇದು ಎಸ್ಪೆಷಲಿ ಆಯಿಲ್ ಸ್ಕಿನ್ ಅವರಿಗೆ, ಇದು ಫಾರ್ ಇಂಪ್ಯೂರ್ ಅಂಡ್ ಆಯಿಲ್ ಸ್ಕಿನ್ ಅಂತಾನೆ ಇದೆ. ಇಂಪ್ಯೂರ್ ಅಂತಂದ್ರೆ ಮುಖದಲ್ಲಿ ಗುಳ್ಳೆಗಳಿರೋದು, ರ್ಯಾಷಸ್ ಇರೋದು ಇಂಥದ್ದೆಲ್ಲ. ಮತ್ತೆ ಆಯಿಲ್ ಸ್ಕಿನ್ ಅವರಿಗೆ ಅಂತಾನೆ ಇದೆ. ಆಯಿಲ್ ಸ್ಕಿನ್ ಅವರಿಗೆ ಸ್ಕಿನ್ ಅನ್ನು ಮಾಯಿಶ್ಚರೈಸ್ ಮಾಡಬೇಕು, ಅದರಿಂದ ಸ್ಕಿನ್ ಕ್ಲಿಯರ್ ಆಗಬೇಕು, ಚೆನ್ನಾಗಾಗಬೇಕು, ಪಿಂಪಲ್ಸಸ್ ಜಾಸ್ತಿ ಬೀಳ್ಬಾರ್ದು ಅನ್ನೋರು ಈ ಕ್ರೀಮನ್ನು ಡೈಲಿ ನೀವು ಮುಖ ವಾಶ್ ಆದ ನಂತರ ದಿನಕ್ಕೆ 2 ಸರಿ ಲೈಟಾಗಿ ಎಲ್ಲ ಕಡೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಬಿಟ್ಬಿಡ್ಬೋದು. ಇನ್ನೊಂದಿದೆ, ಏನು ಅಂತಂದರೆ, ನಿಮ್ಮ ಮುಖ ತುಂಬ ಚೆನ್ನಾಗಿರಬೇಕು ಅಂತಂದರೆ ನೀವು ಮುಖನ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಮುಖಕ್ಕೆ ನೀವು ವಾಶ್ ಮಾಡಿಕ್ಕೆ ಉಪಯೋಗ ಮಾಡುವಂಥ ಫೇಸ್ ವಾಶ್ ಇರುತ್ತಲ್ವ, ಅದು ಕೂಡ ತುಂಬ ಚೆನ್ನಾಗಿರಬೇಕು. ನಾನು ಅದ್ರ ಬಗ್ಗೆ ಮುಖಕ್ಕೆ ಯಾವ ಫೇಸ್ ವಾಶನ್ನು ಅಥವಾ ಉಪಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ. ಆ್ಯಕ್ಚುಲಾಗಿ ನಾನು ನನ್ನ ಮಗಳಿಗೆ ಅದು ಒಂದೊಂದ್ಸರಿ ನಾನು ಬೇರೆ ಒಂದು ಅಂದರೆ ರೆನ್ಸಾ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಅದು ಉಪಯೋಗ ಮಾಡ್ತೇನೆ. ಆಕ್ಚುಲಾಗಿ ನನ್ನ ಮಗಳಿಗೆ, ಅವಳಿಗೆ ಸ್ವಲ್ಪ ಪಿಂಪಲ್ಸ್ ಇರೋದ್ರಿಂದ ಸೆಟಾಫಿಲ್ ಅವ್ರದ್ದು ಆಯಿಲ್ ಸ್ಕಿನ್ ಕ್ಲೆನ್ಸರ್ ಅಂತ ಬರುತ್ತೆ. ಇದು ಫೇಸ್ ವಾಶ್ ಜೆಲ್, ಇದು ಮುಖನ ತೊಳೆಯಲಿಕ್ಕೆ ಉಪಯೋಗ ಮಾಡುವಂಥದ್ದು. ನಾವು ಸೋಪನ್ನೆಲ್ಲ ಜಾಸ್ತಿ ಉಪಯೋಗ ಮಾಡಿದ್ರೆ ಮುಖದ ಸ್ಕಿನ್ ತುಂಬಾ ರ್ಯಾಶ್ ಆಗುತ್ತೆ. ಸೋಪ್ ಆಕ್ಚುಲ್ ಆಗಿ ಮುಖದ ಸ್ಕಿನ್ಗೆ ಹಿಡಿಯಲ್ಲ, ಅಷ್ಟೊಂದು ಹಿಡಿಸಲ್ಲ. ಅದರಿಂದ ಈ ನೀವು ಫೇಸ್ ವಾಶ್ ಜೆಲ್ಲಲ್ಲಿ ಮುಖನ ತೊಳೆದ್ರೆ, ಎಸ್ಪೆಷಲಿ ಪಿಂಪಲ್ಸ್ ಇರೋರು ನೀವು ಫೇಸ್ ವಾಶ್ ಜೆಲ್ಲಲ್ಲಿ ಮುಖನ ಕ್ಲೀನ್ ಮಾಡಿದ್ರೆ ಮುಖ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಪಿಂಪಲ್ಸ್ ಎಲ್ಲ ಬೀಳೋದು ಕೂಡ ಕಮ್ಮಿ ಆಗುತ್ತೆ. ಇದು ಆಕ್ಚುಲ್ ಆಗಿ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೆಟಾಫಿಲ್ ಆಯಿಲ್ ಸ್ಕಿನ್ ಕ್ಲೆನ್ಸರ್, ಕಾಂಬಿನೇಷನ್ ಆಯಿಲ್ ಮತ್ತೆ ಸೆನ್ಸಿಟಿವ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಆಯಿಲ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ಗೆ ಕೂಡ ಈ ಫೇಸ್ ವಾಶ್ ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿ ದಿನಕ್ಕೊಂದು 2 ಸರಿ ಇದನ್ನ ಲೈಟಾಗಿ ಉಪಯೋಗ ಮಾಡಿಕೊಂಡು ಮುಖ ತೊಳೆದು ಒರೆಸ್ಬಿಟ್ಟು 2 ಸರಿ ಈ ಲೋಷನ್ ಅನ್ನ, ಬೇರೆ ಯಾವ ಮಾಯಿಶ್ಚರೈಸರ್ ನೀವು ಹಚ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಈ ಲೋಷನ್ ಅನ್ನ ಒಂದು 2 ಸರಿ ಹಚ್ಚಿದ್ರೆ ನಿಮ್ಗೆ 1 ವಾರದಲ್ಲಿ ಅಥವಾ 2 ವಾರದಲ್ಲಿ ಸ್ಕಿನ್ ನಿಮ್ದು ತುಂಬಾ ಇಂಪ್ರೂವ್ ಆದ ಕಾಣುತ್ತೆ, ಸ್ಕಿನ್ ಕ್ಲಿಯರ್ ಆಗಿ ಕಾಣುತ್ತೆ, ಪಿಂಪಲ್ಗಳು ಕಮ್ಮಿ ಆಗುತ್ತೆ. ಪಿಂಪಲ್ಗಳು ಕಮ್ಮಿ ಆದ ಕೂಡ ಏನಾಗುತ್ತೆ, ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ, ಸ್ಕಿನ್ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ, ಸ್ಕಿನ್ ಹೆಲ್ದಿಯಾಗಿ, ಅಂದ್ರೆ ಇದು pH ಲೆವೆಲ್ ಅನ್ನು ಕೂಡ ತುಂಬ ಮೇಂಟೈನ್ ಮಾಡೋದ್ರಿಂದ ಸ್ಕಿನ್ ಹೆಲ್ದಿ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಆಯಿಲ್ ಸ್ಕಿನ್ ಅವರು, ಮುಖದಲ್ಲಿ ಪಿಂಪಲ್ ಇರೋರು ಇದನ್ನ, ಅಂದರೆ ಈ ಸೆಟಾಫಿಲ್ ಅವ್ರದ್ದು ಫೇಸ್ ವಾಶ್ ಮತ್ತು ಈ ಸಬಾಮೆಡ್ ಅವ್ರದ್ದು ಮಾಯಿಶ್ಚರೈಸರ್ ಲೋಷನನ್ನು ಉಪಯೋಗ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ನಾನು ಅಡ್ವಾಂಟೇಜ್ ಪಡ್ಕೊಂಡಿರೋದಕ್ಕೆ ನಾನು ಇದನ್ನ ಹೇಳ್ತಾ ಇರೋದು, ಮತ್ತು ಇದ್ರ ಬಗ್ಗೆ ನಾನು ರಿಸರ್ಚ್ ಕೂಡ ಮಾಡಿ ನಿಮಗೆ ಹೇಳ್ತಾ ಇರೋದು.
ಸೊ ಅಂಥವ್ರು ಇದನ್ನ ಉಪಯೋಗ ಮಾಡ್ಬೋದು. ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ನನಗೆ ಮೆಸೇಜ್ ಮೂಲಕ ತಿಳಿಸಿ, ಕಮೆಂಟ್ ಮಾಡ್ಬೋದು. ಎಲ್ಲ ಡೌಟ್ಸ್ಗಳನ್ನು ಒಂದೇ ಸರಿ ನಾನು ಹೇಳೋಕ್ಕಾಗಲ್ಲ, ಬಟ್ ನೋಡಿ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ನಾನು ವಿಡಿಯೋ ಮಾಡ್ತಾ ಇರ್ತೇನೆ. ನೀವು ದಿನಾಲೂ ನಾನು ಹಾಕುವಂಥ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ನಿಮಗೆಲ್ಲ ಅಪ್ಡೇಟ್ಸ್ಗಳು ಸಿಗುತ್ತೆ. ನಾನು ನೆಕ್ಸ್ಟ್ ಹಾಕುವಂಥ, ನೀವು ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬಹುದು. ಯಾಕಂತಂದರೆ ತುಂಬ ಬ್ಯೂಟಿ ಕೇರ್, ಸ್ಕಿನ್ ಕೇರ್ ಅಥವಾ ಅಡುಗೆ ಮನೆ ಟಿಪ್ಸ್, ಡೈಲಿ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗಿರುವಂಥ ಟಿಪ್ಸ್ಗಳನ್ನು ತುಂಬ ರಿಸರ್ಚ್ ಮಾಡಿ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕಂಟೆಂಟ್ಗಳನ್ನು ಹಾಕ್ತಾ ಇರ್ತೇನೆ. ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮಗೂ ಅದರಿಂದ ಯೂಸ್ ಆಗ್ಬೋದು. ಯಾಕಂದರೆ ನನ್ನ ಒಂದೇ ಇಂಟೆನ್ಷನ್, ನಾನು ಹಾಕೋ ವಿಡಿಯೋದಲ್ಲಿ 10 ಜನ ನೋಡಿದ್ರು ಪರವಾಗಿಲ್ಲ, ಅವರಿಗೆ ಅದು ಉಪಯೋಗ ಆಗಬೇಕು, ಅಷ್ಟಾದರೆ ನಂಗೆ ಸಾಕು, ನಾನು ಹ್ಯಾಪಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು, ಫೇಸ್ಬುಕ್ಕಲ್ಲಿ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಅಮ್ಮೀಸ್ ಕುಕ್ಕರಿ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಅಲ್ಲಿ ನಿಮ್ಗೆ ಬೇಕಾಗಿರೋ ವಿಡಿಯೋಗಳನ್ನು ಕ್ಲಿಕ್ ಮಾಡಿ. ನಿಮಗೆ ಪ್ರಾಡಕ್ಟ್ಗಳನ್ನು ಏನಾದರೂ ಬೈ ಮಾಡಬೇಕು ಅಂತಂದ್ರೂ ಅದರಲ್ಲಿ ಲಿಂಕ್ಸ್ ಇರುತ್ತೆ, ಸೊ ನೀವು ಅಲ್ಲಿ ಬೈ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.